ರಂಗದ ಬಹುನಿರೀಕ್ಷಿತ ಸಿನಿಮಾವಾದ ಕಟಪಾಡಿ ಕಟ್ಟಪ್ಪ ಸಿನಿಮಾದ ಟೀಸರ್ ಬಿಡುಗಡೆ ಕಾರ್ಯಕ್ರಮ ಮಂಗಳೂರಿನ ಸಿಟಿ ಸೆಂಟರ್ ಸಿನಿಪೋಲಿಸ್ ಚಿತ್ರಮಂದಿರದಲ್ಲಿ ನಡೆಯಿತು. ಈ ಕಾರ್ಯಕ್ರಮವನ್ನು ಕರಾವಳಿ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಗಣೇಶ್ ರಾವ್ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಈ ಚಿತ್ರದ ಟೀಸರ್ ಕೇವಲ ವೀಕ್ಷಿಸಲು ಇಷ್ಟು ಮಂದಿ ಸೇರಿದ್ದಾರೆ ಎಂದರೆ ಈ ಸಿನಿಮಾ ಗೆದ್ದಂತೆ. ಯಾವ ಕೆಲಸ ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ಉದ್ದೇಶದಿಂದ ಮಾಡುತ್ತೇವೆಯೋ ಅದಕ್ಕೆ ಖಂಡಿತವಾಗಿಯೂ ದೇವರ ಆಶೀರ್ವಾದ ಸಿಗ್ತದೆ ಎಂದು ಹೇಳಿದ್ರು. ಟೀಸರ್ ಬಿಡುಗಡೆ ಕಾರ್ಯಕ್ರಮ ಜನ ಪ್ರೀತಿ ಸೇರ್ವೇನು ಬಂದ ಅಂಡ ಹೆಚ್ಚಿನ ಅಂಶ ಆ ಚಿತ್ರ ಸಕ್ಸಸ್ ಎಟ್ಟೆ ಮನಸ್ಸು ಸ್ವಚ್ಛ ಮನಸ್ಸು ಸುಂದರವಾದ ವಾತಾವರಣ ಶುರು ಹಾಕೊಂಡು ಆ ವೇಳೆಗೆ ದೇವರನ್ನ ಆಶೀರ್ವಾದ ತಿಕ್ಕೊಂಡಿದೆ. ಕಲಿಯುಗದ ದೇವರನ್ನ ಆಶೀರ್ವಾದ ಎಂಚ ತಿಕ್ಕೊಂಡು ಬಂದ ದೇವರ ಎಂಕ್ಲಿದ್ರು ಬರ್ಪೋಜಿ ನಿಖಲ್ನ ಮನಸ್ತ ಉದಯಿಪ್ಪನ ಎಡ್ಡೆತನ ಇಂಚಿನುಂಡು ಅವು ದೇವರನ್ನ ಆಶೀರ್ವಾದ ರೂಪಡ್ ಖಂಡಿತ ಇಲ್ಲಿ ಕಟಪಾಡಿ ಕಟ್ಟಪ್ಪೆ ಯಶಸ್ವಿಯಾದ 100 ದಿನ ನಡೆತದ ತುಳು ಚಿತ್ರರಂಗದ ಇತಿಹಾಸ ಬಳಿಕ ತುಳು ಚಿತ್ರದ ನಿರ್ದೇಶಕ ಹಿರಿಯ ನಟ ದೇವದಾಸ್ ಕಾಪಿಕಾಡ್ ಅವರು ಮಾತನಾಡಿ, ಕಟಪಾಡಿ ಕಟ್ಟಪ್ಪ ತುಳು ಚಿತ್ರರಂಗದ ಬಲು ನಿರೀಕ್ಷಿತ ಸಿನಿಮಾ. ಕಟಪಾಡಿ ಕಟ್ಟಪ್ಪ ಸಿನಿಮಾ ಆ ದೇವರೇ ತುಳು ಚಿತ್ರರಂಗದವರನ್ನೆಲ್ಲ ಒಂದು ಮಾಡಿ ಕಟ್ಟಪ್ಪ ಎನ್ನುವ ರೀತಿಯಲ್ಲಿ ಎಲ್ಲರನ್ನ ಒಂದು ಮಾಡಿದೆ ಎಂದ್ರ. ಮಾತಾ ಕಲಾವಿದರನ್ನಿಟ್ಟು ಬಾರಿ ಪುರುಳು ಎಂಕ್ ಸುದ್ದಿದಿಕ್ಕಿನ ಪ್ರಕಾರ ಬಾರಿ ಶಿವಕೊಡು ಅಭಿನಯ ಮಂದಿರಿಗೆ ಕಡಪಾಡಿ ಕಟ್ಟಪ್ಪ ಇಲ್ಲಿದಾದ ವಿಶೇಷ ಮಂತ್ರ ಬಂದಾಗ ಓ ದೇವರೇ ಸಿನಿಮಾ ರಂಗದ ಪೂರ ಒಟ್ಟು ಮಲ್ತದ ಕಟ್ಟಪ್ಪ ಬರ್ಲೆಕ್ಕ ನಮ್ಮ ಒಗ್ಗಟ್ಟಿನ ಮಾತ್ರ ಸಿನಿಮಾ ತುಳು ಭಾಷೆ ನಮ್ಮ ಸಿನಿಮಾ ಖಂಡಿತ ಒರೆಯುವುದು. ವಿಶೇಷವಾದ ನೆಟ್ಟು ವಿಲನ್ ದಿ ವಿಲನ್ ಕೊಡಿಯಾಲ್ ಬೈರ್ ಐಟ್ಲ ಹೋಗ್ತದ ಶಿಖರ ಕೈಟ್ ಕೊಡ್ತು ಅರೆಟ್ಲ ಹೋಗ್ತದೆ. ಬಳಿಕ ಸಿನಿಮಾದ ಟೀಸರ್ ಅನ್ನ ಪ್ರದರ್ಶನ ಮಾಡಲಾಯಿತು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಃ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನ್ಯಂ ಸೃಜಾಮ್ಯಹಂ. ಯಾನ್ ಏಪ ಬರ್ಪೆ ಎಂಚ ಬರ್ಪೆ ಅಂದು ನಿಖಿಲ ಏರಗಲ ಗೊತ್ತು. ಯಾನ್ ಸೈಲೆಂಟ್ ಉಲ್ಲಂದಾಂಡ ಆಯ್ತ ಅರ್ಥ ಕೈ ಕಟ್ಟದು ಕುಲ್ದಂದ ತುಂಬೆ. ಯಾನ್ ಏತ್ ಸೈಲೆಂಟ್ ಆಪೆನ ಆತು ವೈಲೆಂಟ್ ಆಪೆಂದೇ ಲೆಕ್ಕ. ನಮಕ್ ಜನಕ್ಕಲು ಓಟು ಮಾಡೋದಕ್ಕೆಂದಾದಿನಿ ಅಕಲ್ನ ಸೇವೆ ಮಾಡ್ತಾರೆ, ಅಕಲ್ನ ಬದುಕಿನ ಹಾಳು ಮಲ್ಪರೆ ಅತ್ತೆ. ಏಪಂಬ ಇಲೆಕ್ಷನ್ ಈ ಸಂದರ್ಭ ಸಿನಿಮಾದ ನಿರ್ಮಾಪಕರಾದ ರಾಜೇಶ್ ಬ್ರಹ್ಮಾವರ್, ನಿರ್ದೇಶಕರಾದ ಜೆಪಿ ತುಮಿನಾಡ್, ಚಲನಚಿತ್ರ ನಿರ್ಮಾಪಕರಾದ ವಿಜಯಕುಮಾರ್ ಕೊಡಿಯಾಲ್ಪೈಲ್, ತುಳು ಚಿತ್ರ ನಟರಾದ ಅರ್ಜುನ್ ಕಾಪಿಕಾಡ್, ಅನೂಪ್ ಸಾಗರ್, ಪ್ರಕಾಶ್ ಪಾಂಡೇಶ್ವರ್, ಶರ್ಮಿಳಾ ಕಾಪಿಕಾಡ್ ಸೇರಿದಂತೆ ತುಳು ಚಿತ್ರರಂಗದ ಹಲವರು ಉಪಸ್ಥಿತರಿದ್ದರು. ಪವನ್ ಕಾಜ್ಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.